ಕ್ಷೇತ್ರದ ರಸ್ತೆ ಸಂಪರ್ಕಗಳ ಬಗ್ಗೆ ತಮ್ಮ ಮಾತೇನು? ಬೆಳ್ತಂಗಡಿ ಕ್ಷೇತ್ರ ಅತಿ ವಿಸ್ತಾರವಾದ ಕ್ಷೇತ್ರ. ಸುಮಾರು 81 ಗ್ರಾಮಗಳನ್ನು ಈ ಕ್ಷೇತ್ರ ಹೊಂದಿದೆ. ಈ ಕ್ಷೇತ್ರದಲ್ಲಿ ಸುಮಾರು 4,000ಕ್ಕೂ ಮಿಕ್ಕಿ ಗ್ರಾಮೀಣ ರಸ್ತೆ ಕಿಲೋಮೀಟರ್ ಗ್ರಾಮೀಣ ರಸ್ತೆಗಳಿವೆ. ಅದಕ್ಕೆ ಕೆಲವು ಜಿಲ್ಲಾ ಪಂಚಾಯತ್ ರಸ್ತೆ ಅಂತ ಕರೀತೇವೆ, ಕೆಲವು ಪಂಚಾಯತ್ ರಸ್ತೆಗಳಿರ್ತವೆ. ಈ ಗ್ರಾಮೀಣ ರಸ್ತೆಗೆ ಜಿಲ್ಲಾ ಪಂಚಾಯತ್ನ ಮುಖಾಂತರ ಅಭಿವೃದ್ಧಿಗೆ ಹಣವನ್ನು ಕೊಡುವಂಥದ್ದು ರೂಢಿ, ಅಥವಾ ತಾಲೂಕು ಪಂಚಾಯತ್ನ ಮುಖಾಂತರ. ಆದರೆ ಇತ್ತೀಚೆಗೆ ಜಿಲ್ಲಾ ಪಂಚಾಯತ್ಗೆ ತಾಲೂಕು ಪಂಚಾಯತ್ಗೆ ಅತಿ ಹೆಚ್ಚು ಅನುದಾನ ಕೊಡುವಂಥ ಕೆಲಸ ಸರ್ಕಾರ ಮಾಡ್ತಾಯಿಲ್ಲ. ಹೆಚ್ಚಾಗಿ ನೇರವಾಗಿ ಪಂಚಾಯತಿಗೆ ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾಯಿದೆ. ಆದರೂ ಕೂಡ ನಾನೀಗ ನಮ್ಮಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಕಾಲೋನಿಗಳಿವೆ. ನಾನು ಕಳೆದ 5 ವರ್ಷಗಳಲ್ಲಿ ಸುಮಾರು 600ಕ್ಕೂ ಮಿಕ್ಕಿ ಕಾಲೋನಿಗಳಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕಾಲೋನಿಗಳಿಗೆ ಕಾಂಕ್ರೀಟೀಕರಣ ರಸ್ತೆಯನ್ನು ಮಂಜೂರು ಮಾಡಿಕೊಟ್ಟಿದ್ದೇನೆ. ಬಹಳಷ್ಟು ಕಡೆ ಜಿಲ್ಲಾ ಪಂಚಾಯತ್ ರಸ್ತೆಗೆ ಡಾಮರೀಕರಣವನ್ನು ನಾನು ಮಾಡಿದ್ದೇನೆ. ನೀವು ಪ್ರತಿ ಹಳ್ಳಿಗೆ ಹೋಗಿ ನೋಡ್ಬೋದು. ಹಳ್ಳಿಗೆ ಹೋದಾಗ ಎಲ್ಲ ಕಡೆ ಕಾಂಕ್ರೀಟ್ ರಸ್ತೆಯನ್ನು ನೀವು ಕಾಣ್ತೀರಿ. ಅತಿ ಹೆಚ್ಚು ಕಾಂಕ್ರೀಟ್ ರಸ್ತೆಯನ್ನು ಮಂಜೂರು ಮಾಡಿಸಿದ್ದೇನೆ. ಅದೇ ರೀತಿಯಲ್ಲಿ ಡಾಮರೀಕರಣವೂ ಕೂಡ ಮಾಡಿಸಿದ್ದೇನೆ. ಆ ರೀತಿಯಲ್ಲಿ ಮುಖ್ಯವಾಗಿ ನಮ್ಮ ತಾಲೂಕಿನಲ್ಲಿ ಕೋಲೋಡಿ ಅಂತ ಒಂದು ಕಾಲೋನಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕಾಲೋನಿ. ಅಲ್ಲಿ ಒಂದು 72 ಕುಟುಂಬಗಳು ವಾಸ ಮಾಡ್ತಾಯಿದ್ದಾರೆ. ಅವರಿಗೆ ರೋಡ್ನ ದೊಡ್ಡ ಸಮಸ್ಯೆ. 11,500 ಕೋಟಿ ರೂಪಾಯಿ ಮಂಜೂರು ಮಾಡಿಸಿ ಈ ವರ್ಷ ಕಾಂಕ್ರೀಟ್ ರಸ್ತೆ ಪ್ರಾರಂಭ ಮಾಡಿದ್ದೇನೆ. ಈ 11,500 ಕೋಟಿಯಲ್ಲಿ 6 ಸೇತುವೆಗಳಿವೆ. 6 ಸೇತುವೆ ಮತ್ತು ಕಾಂಕ್ರೀಟ್ ರಸ್ತೆ ಆ ಕಾಲೋನಿಗೆ ಮುಟ್ಟಿಸುವಂಥ ಕೆಲಸ. ಗ್ರಾಮೀಣ ಪ್ರದೇಶದಲ್ಲಿ ಈ ಜಾಗ ನೆರಿಯ ಗ್ರಾಮದ ಕೋಲೋಡಿ ಅಂಥೇಳಿ ಭಾರಿ ಎತ್ತರದ ಜಾಗ. ಈಗಾಗಲೇ ಮುಕ್ಕಾಲಂಶ ಕಾಂಕ್ರೀಟೀಕರಣ ಆಯಿತು. ಅದೇ ರೀತಿಯಲ್ಲಿ ಇನ್ನೊಂದು ಕಾಲೋನಿ ಇದೆ, ಬಾಂಜಾರು ಅಂತ. ಅದು ಚಾರ್ಮಾಡಿಯ 9ನೇ ಟರ್ನ ನಂತರ ಹೋಗುವಂಥದ್ದು. ಅದು ಇವರ ನಮ್ಮ ಯಣಪ್ಪಯ್ಯ ಅವರ ಎಸ್ಟೇಟ್ನ ಮುಖಾಂತರ ಹೋಗಬೇಕು. ಅವರ ಅನುಮತಿಯನ್ನು ನಾನು ಪಡೆದಿದ್ದೇನೆ. ಈಗಾಗಲೇ ಅಲ್ಲಿ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿದ್ದೇನೆ. ಮತ್ತು ಸುಮಾರು ಒಂದು 600-700 ಮೀಟರ್ನಷ್ಟು ನಾನು ಕಾಂಕ್ರೀಟೀಕರಣ ಮಾಡಿಸಿದ್ದೇನೆ. ಈ ಸಾರಿ 1 ಕೋಟಿ ರೂಪಾಯಿಯ ಕಾಂಕ್ರೀಟ್ ರಸ್ತೆಯನ್ನು ಮಂಜೂರು ಮಾಡಿಸಿ ಕೆಲಸ ಮಾಡಿಸ್ತಾ ಇದ್ದೇನೆ. ಇಷ್ಟು ಮಾಡಿಸಿ ಕೂಡ ಮೊನ್ನೆ ನಾವು ಮತ ಬಹಿಷ್ಕಾರ ಮಾಡ್ತೇವೆ ಅಂತೇಳುವಂಥ ಬೋರ್ಡನ್ನು ಹಾಕಿದರು. ನಾನು ಹೋಗಿರಲಿಲ್ಲ. ಎಲ್ಲ DC ಅವರು SP ಎಲ್ಲ ಹೋಗಿದ್ದರು. ಹೋಗಿ ಎಲ್ಲ ವಿಚಾರ ಮಾಡಿದರು. ನಾನು ಇಷ್ಟೆಲ್ಲ ಅಭಿವೃದ್ಧಿ ಆಗಿದೆ, ನೀವು ಯಾಕೆ ಹೀಗೆ ಮಾಡಿದ್ದೀರಿ ಅಂತ. ಯಾರೋ ನಮ್ಮ ವಿರೋಧಿಗಳು ಕೊಂಡೋಗಿ ಅವರಿಗೆ ಒಂದು ಕುಮ್ಮಕ್ಕನ್ನು ಕೊಟ್ಟು ಮಾಡಿಸಿದರು. ಇಲ್ಲ, ನಮಗೆ ಆಗಿದೆ ಕೆಲಸ, ನನ್ನ ಕೆಲಸ ಆಗ್ತದೆ ಅಂತ ಹೇಳುವಂಥ ವಿಶ್ವಾಸವನ್ನು ನಮಗುಂಟು. ನಾವು ಮತ ಬಹಿಷ್ಕಾರ ಮಾಡೋದಿಲ್ಲ, ನಾವು ಮತದಾನ ಮಾಡ್ತೇವೆ ಅಂತ ಹೇಳುವಂಥ ಮಾತನ್ನು ಹೇಳಿದರು. ಇದೇ ರೀತಿಯ ಕಾಲೋನಿಗಳು ಬಹಳಷ್ಟಿವೆ. ಈ ಕಾಲೋನಿಗಳಿಗೆ ನಾವು ಕಾಡಿನ ಒಳಗೆ ಹೋಗಬೇಕು. ಕಾಡಿನ ಒಳಗೆ ಮಾರ್ಗ ಮಾಡಲಿಕ್ಕೂ ಫಾರೆಸ್ಟ್ನವರು ಅನುಕೂಲತೆ ಕಲ್ಪಿಸಿಕೊಡೋದಿಲ್ಲ. ಈಗ ಮುಖ್ಯವಾಗಿ ನಮ್ಮ ತಾಲೂಕಿನ ಎಲ್ಲ 81 ಗ್ರಾಮಗಳಿಗೆ ಎಲ್ಲ ಮನೆಗಳಿಗೆ ಕರೆಂಟನ್ನು ತಲುಪಿಸುವಂಥ ಕೆಲಸ ಮಾಡಿದ್ದೇನೆ. ಆದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕಾಲೋನಿಗಳಿವೆ. ಈಗಾಗಲೇ ನಾನು ಸವಣಾಲ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕಾಲೋನಿಗೆ ಅನುಮತಿಯನ್ನು ಮಾಡಿ ಅಲ್ಲಿ ಕರೆಂಟ್ ಲೈನನ್ನು ಮಾಡಿ ಅದನ್ನು ಉದ್ಘಾಟನೆಯನ್ನು ಮಾಡಿದ್ದೇನೆ. ಉಳಿದ ಎಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕಾಲೋನಿಗೆ ವಿದ್ಯುತ್ತನ್ನು ಕೊಡುವಂಥ ಕೆಲಸ ಈಗ ಅನುಮತಿಯನ್ನು ಪಡಿತಾ ಇದ್ದೇನೆ. ಕೊಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ದೇನೆ. ಅಂತೂ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಕಾಂಕ್ರೀಟ್ ರಸ್ತೆ, ಅದೇ ರೀತಿಯಲ್ಲಿ ನಾವು ಡಾಮರೀಕರಣದ ರಸ್ತೆ ಮಾಡುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಚುನಾವಣೆಯ ಸಿದ್ಧತೆಯ ಬಗ್ಗೆ ಏನು ಹೇಳ್ತೀರಿ? ಈಗ ನಮ್ಮ ಪಕ್ಷದ ಕಾರ್ಯಕ್ರಮ ಸುಮಾರೊಂದು
5 ತಿಂಗಳ ಹಿಂದೆ ಪ್ರಾರಂಭ ಆಯಿತು. ಅದೇನು ಅಂತ ಹೇಳಿದರೆ, ಕಾಂಗ್ರೆಸ್ ನಡಿಗೆ ಮನೆ ಮನೆ ಕಡೆಗೆ. ಆ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರೆಲ್ಲ ಹೋಗಿ ಮನೆಯ ಸಂಪರ್ಕ ಮಾಡೋದು, ಮನೆಯಲ್ಲಿ ಕುಳಿತು ನಮ್ಮ ಪಕ್ಷದ ಬಗ್ಗೆ ವಿಚಾರವನ್ನು ಹೇಳುವಂಥದ್ದು, ನಮ್ಮ ಸರ್ಕಾರದ ಬಗ್ಗೆ ವಿಚಾರವನ್ನು ಹೇಳುವಂಥದ್ದು, ನಮ್ಮ ಕ್ಷೇತ್ರದಲ್ಲಿ ಆದ ಅಭಿವೃದ್ಧಿ ಕಾಮಗಾರಿಗಳ ವಿವರವನ್ನು ಹೇಳುವಂಥದ್ದು, ನಮ್ಮ ಕ್ಷೇತ್ರದ ಶಾಸಕ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅಂತೇಳುವಂಥ ಮಾತನ್ನು ಹೇಳುವಂಥದ್ದು, ಈ ರೀತಿ ಪ್ರಚಾರ ಮಾಡುವಂಥದ್ದು ಸುಮಾರು 4 ತಿಂಗಳಿಂದ ಪ್ರಾರಂಭ ಆಗಿದೆ. ಈಗಾಗಲೇ ನಮ್ಮ 1 ರೌಂಡ್ ಮನೆ ಮನೆಗೆ ಭೇಟಿ ಸಂಪೂರ್ಣ ಆಗಿದೆ. ಈಗ ನಾಳೆ ನಾವು ನಾಮಪತ್ರ ಸಲ್ಲಿಸುವಂಥದ್ದು. ನಾಮಪತ್ರ ಸಲ್ಲಿಸಿ ಮುಂದೆ 2-3 ದಿನಗಳಲ್ಲಿ ಇನ್ನೊಂದು ರೌಂಡು ನಮ್ಮ ಕಾರ್ಯಕರ್ತರನ್ನ ಮನೆ ಮನೆಗೆ ಕಳಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಪುನಃ ಒಂದು 7-8 ದಿನ ಬಿಟ್ಟು ಪುನಃ ಒಂದು ರೌಂಡು ಕಾರ್ಯಕರ್ತರನ್ನ ಮನೆ ಮನೆಗೆ ಕಳಿಸುವಂಥದ್ದು. ನಂತರ ಕೊನೆಯ ರೌಂಡಾಗಿ ಕಾರ್ಯಕರ್ತರನ್ನು ಮನೆ ಮನೆಗೆ ಕಳಿಸುವಂಥ ಕೆಲಸವನ್ನು ನಾವು ಮಾಡಿ ಆ ಮೂಲಕ ಮತದಾರರನ್ನು ಒಲಿಸುವಂಥದ್ದು, ಮತದಾರರ ಮನಸ್ಸನ್ನು ನಮ್ಮ ಕಡೆ ಸೆಳೆಯುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ. ನನ್ನ ಕ್ಷೇತ್ರದ ಮತದಾರ ಬಂಧುಗಳಿಗೆ ನಾನು ಕೊಡುವಂಥ ಸಂದೇಶ ಇಷ್ಟೇ. 1982-83ರಿಂದ 2018 ತನಕ ಈ ಕ್ಷೇತ್ರದಲ್ಲಿ ನೀವು 5 ಬಾರಿ ಆಯ್ಕೆ ಮಾಡಿ ನನ್ನನ್ನು ಕಳಿಸಿಕೊಟ್ಟಿದ್ದೀರಿ. ನೀವು ಯಾವ ರೀತಿಯ ಪ್ರೀತಿ ವಿಶ್ವಾಸವನ್ನಿಟ್ಟು ಆಶೀರ್ವಾದವನ್ನು ಮಾಡಿ ಆ ಮೂಲಕ ಮತವನ್ನು ಕೊಟ್ಟು ಈ ಕ್ಷೇತ್ರದಲ್ಲಿ ಆರಿಸಿ ಕಳಿಸಿದ್ದೀರೋ, ಇಂದಿನ ತನಕ ನಿಮ್ಮ ಎಲ್ಲರ ಪ್ರೀತಿ ವಿಶ್ವಾಸವನ್ನು ನಾನು ಉಳಿಸ್ಕೊಂಡಿದ್ದೇನೆ. ಆ ಪ್ರಕಾರ ನಿಮ್ಮ ವಿಶ್ವಾಸವನ್ನು ಉಳಿಸಿಕೊಂಡು ಪ್ರಾಮಾಣಿಕತೆಯಿಂದ ದುಡಿದಿದ್ದೇನೆ. ಯಾವುದೇ ಸಂದರ್ಭ ಭ್ರಷ್ಟಾಚಾರಕ್ಕೆ ನಾನು ಅವಕಾಶ ಕೊಡಲಿಲ್ಲ. ನಾನು ಯಾವತ್ತೂ ಜೈಲಿಗೆ ಹೋಗಲಿಲ್ಲ. ನನ್ನ ಮೇಲೆ ಕೇಸ್ ಆಗಲಿಲ್ಲ. ನನ್ನ ಮೇಲೆ ಯಾವುದೇ ಅಪವಾದ ಇಲ್ಲ. ಈ ಬಾರಿ ನೀವು ನನ್ನನ್ನು ಆಯ್ಕೆ ಮಾಡಿದರೆ ಇದು 6ನೇ ಬಾರಿ ಆಯ್ಕೆ ಮಾಡುವಂಥದ್ದು. ಕಳೆದ 5 ಬಾರಿ ಯಾವ ರೀತಿಯ ವಿಶ್ವಾಸವನ್ನು ಪ್ರೀತಿಯನ್ನು ನನ್ನ ಮೇಲೆ ಇಟ್ಟಿದ್ದೀರೋ ಅದೇ ರೀತಿಯ ಪ್ರೀತಿಯನ್ನು ವಿಶ್ವಾಸವನ್ನು ನನ್ನ ಮೇಲೆ ಇಡಿ. ಆ ವಿಶ್ವಾಸವನ್ನು ಉಳಿಸ್ಕೊಡ್ತೇನೆ, ನಿಮ್ಮ ಪ್ರೀತಿಯನ್ನು ಉಳಿಸ್ಕೊಳ್ತೇನೆ. ಆ ರೀತಿ ನಿಮ್ಮ ಗೌರವವನ್ನು ಕಾಪಾಡ್ತೇನೆ, ನನ್ನ ಹೆತ್ತವರ ಗೌರವವನ್ನು ಕಾಪಾಡಿಕೊಳ್ತೇನೆ, ನನ್ನ ಕ್ಷೇತ್ರದ ಗೌರವವನ್ನು ಕಾಪಾಡ್ತೀನಿ, ನನ್ನ ಸ್ವಂತ ಗೌರವವನ್ನು ಕಾಪಾಡಿಕೊಡ್ತೇನೆ. ಆ ಮೂಲಕ ಕಳೆದ 5 ಬಾರಿ ಯಾವ ರೀತಿಯಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ನಾನು ಮಾಡಿದ್ದೇನೋ ಅದಕ್ಕೆ ಮಿಗಿಲಾಗಿ ಈ 5 ವರ್ಷದ ಅವಧಿಯಲ್ಲಿ ನಾನು ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡ್ತೇನೆ. ಅದರಲ್ಲೂ ಒಂದು ಮಾತು, ನಾನು ಇದು ಆಯ್ಕೆಯಾದರೆ 6ನೇ ಬಾರಿ ಆಯ್ಕೆಯಾಗುವಂಥದ್ದು ನನ್ನದೊಂದು ಉದ್ದೇಶ ಇದೆ. ಇನ್ನು ಮುಂದೆ ಯಾರೇ ಒಬ್ಬ ಇಲ್ಲಿ ಆಯ್ಕೆಯಾಗಿ ಶಾಸಕನಾದರೆ ನಾನು ಮಾಡಿದ ಕೆಲಸದ ದಾಖಲೆಯನ್ನು ಮೀರಿಸುವಂಥ ಅವಕಾಶ ಅವನಿಗೆ ಕೊಡೋದಿಲ್ಲ. ಈ ಸಾರಿ ಕಳೆದ ಸಾರಿ ಸುಮಾರು 1000 ಕೋಟಿಗೂ ಮಿಕ್ಕಿ ಅನುದಾನವನ್ನು ತಂದಿದ್ದೇನೆ. ಮುಂದೆ ಅವರು ಅವಕಾಶ ಮಾಡಿಕೊಟ್ಟರೆ 1,500 ಕೋಟಿಗೂ ಮಿಕ್ಕಿ ಅನುದಾನವನ್ನು ತರ್ತೇನೆ. ಆ ಅನುದಾನ ತಂದು ಇಲ್ಲಿ ಅಭಿವೃದ್ಧಿ ಕಾಮಗಾರಿಯನ್ನು ಮಾಡುತ್ತೇನೆ. ನನ್ನ ಮುಂದೆ ನನ್ನ ನಂತರ ನನ್ನ ಪುಡಿಕೆಗಳು ಬರ್ತಾರೆ, ಮೊಮ್ಮಕ್ಕಳು, ಮರಿಮಕ್ಕಳು. ಆ ಮರಿಮಕ್ಕಳು ಹೇಳಬೇಕು, ನನ್ನ ಪಿಜ್ಜ ಒಬ್ಬ ಇದ್ದ, ಈ ರೀತಿ 6 ಸಲ ಶಾಸಕನಾಗಿ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಿದ್ದಾನೆ. ಅದರ ನಂತರ ಅನೇಕ ಜನ ಈ ಕ್ಷೇತ್ರದ ಶಾಸಕರಾದರು. ಯಾರೂ ಕೂಡ ನನ್ನ ಅಜ್ಜನನ್ನು, ನನ್ನ ಪಿಜ್ಜನನ್ನು ಮೀರಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ಆಗಲಿಲ್ಲ. ಅದು ದಾಖಲೆ ಆಗಿದೆ ಅಂತ ಹೇಳುವಂಥ ಮಾತು ಅವರಲ್ಲಿ ಬರಬೇಕು ಅಂತ ಹೇಳುವಂಥ ಒಂದು ನನ್ನ ಮನಸ್ಸನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡುತ್ತೆ. ನಾನು ವಸಂತ ಮಂಗೇರವರ ಅಭಿಮಾನಿಯಾಗಿದ್ದೇನೆ. 1982 ಇಸ್ವಿಯಿಂದ ನಾವು ಅವರ ಹಿಂದೆ ಇದ್ದು ಕೆಲಸವನ್ನು ಮಾಡ್ತಿದ್ದೇವೆ. ನಮಗೆ ರಾಜಕೀಯ ಶಕ್ತಿ ಕಡಿಮೆ ಇದ್ದರೂ ನಾವು ಅವರೊಟ್ಟಿಗೆ ಇದ್ದು ಎಲ್ಲ ವರ್ಗದವರೊಟ್ಟಿಗೆ ಬೆರೆತು ಅವರು ಒಂದು ಬೆಳ್ತಂಗಡಿ ತಾಲೂಕಿನಲ್ಲಿ ಒಳ್ಳೆಯ ಒಂದು ಕಾರ್ಯಕರ್ತ, ಒಂದು ಒಳ್ಳೆಯ ಶಾಸಕರಾಗಿ 5 ಬಾರಿ ಶಾಸಕರಾಗಿ ಈ ಭಾಗಕ್ಕೆ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅವರನ್ನು ನಾವು ಈಗ 6ನೇ ಬಾರಿ ಎಲ್ಲ ವರ್ಗದವರು ಸೇರಿ ಅವರು ಯಾವ ಪಕ್ಷಭೇದ ಮರೆತು ಅವರು ಕೆಲಸ ಮಾಡುವಂಥ ಒಂದು ವ್ಯಕ್ತಿ. ಅಂಥವರನ್ನು ನಾವು ಈ ಸಲವು ಬೆಳ್ತಂಗಡಿ ತಾಲೂಕಿನಿಂದ ಶಾಸಕರಾಗಿ ಆಯ್ಕೆ ಮಾಡ್ತೇವೆ ಎಂದು ನಮ್ಮ ಒಂದು ಕಳಕಳಿಯ ವಿನಂತಿ. ನಮ್ಮದು ಒಂದು ಭರವಸೆಯೂ ಇದೆ. ಇದು ನನ್ನ ಒಂದು ಅನಿಸಿಕೆ.